ಇಲ್ಲಿ ತಂದೆ ಮಗಳನ್ನು ನೋಡಿ. ಓಯ್ ಇವರು ಆಟ ಆಡಿಸ್ಲಿಕ್ಕೆ ನನ್ನ ಮಗಳನ್ನು. ಪುಟ್ಟಕ್ಕನ ಮಕ್ಕಳು ನೋಡಿದ್ರಲ್ಲಿ ಬಿಸಿ ಇದ್ದಾರೆ. ವಸಂತಕ್ಕನ ಮಕ್ಕಳು ಇಲ್ಲಿದ್ದಾರೆ. ಹೇಗೆ ಒಳ್ಳೆ ಜನರ ಹತ್ರ ಹೇಳಿದ್ರಿ ಬೊಂಡಗೆತ್ಲಿಕ್ಕೆ. ನೋಡಿ ನೋಡಿ, ಹಾ ಅದು ಕತ್ತಿಯ ಅಲ್ಲ, ನೀನು ಕೆತ್ತುದ. ಹಾಯ್, ಡಿಸ್ಟರ್ಬೆನ್ಸ್ ಎಲ್ಲ ತುಂಬಾ ಇರುತ್ತೆ. ಆಯ್ತಾ ನಿಮ್ದೆಲ್ಲ ಆಯ್ತಾ? ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತು ದೀಪಾವಳಿ ಸೆಲೆಬ್ರೇಷನ್ ಮನೆಯಲ್ಲಿ. ಸೊ ನಮಗೆ ಯಾವಾಗಲೂ ಗೋಪೂಜೆ ಯಾವತ್ತು ದೀಪಾವಳಿ ಸೆಲೆಬ್ರೇಟ್ ಮಾಡೋದು ಮನೆಯಲ್ಲಿ. ಈಗ ಸದ್ಯಕ್ಕೆ ನೋಡಿ ನನ್ನ ಕೆಲಸವನ್ನ ನನ್ನ ತಂಗಿ ಮಾಡ್ತಿದ್ದಾಳೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. Hello guys, welcome back to Vijay. ಇದು ಎಷ್ಟು ಸಂಬಳ? ಎಷ್ಟು ಸಂಬಳ ಎಲ್ಲ ನಾವು ತಗೊಳ್ಳೋದಿಲ್ಲ, ನಾವೆಲ್ಲ ಧರ್ಮಕ್ಕೆ ಮಾಡಿದ್ವಿ. ಯಬ್ಬೋ, ಹಾಗಾದ್ರೆ ನೀನ್ ಕೆಲಸ ಮಾಡೋದಕ್ಕೆ ಸಂಬಳ ತಗೊಳ್ಳೋದಿಲ್ಲ? ಅದು ನಾವು ಬೇರೆಯವರಿಗೆ ಮಾಡುದು, ಇದು ನಮ್ಮ ಮನೆಗೆ ಮಾಡುದು. ಯಬ್ಬ, ಎಂತ ಡೈಲಾಗ್ ಮಾರು. ಯಾರ ಮನೆ? ಯಾರ ಮನೆ? ನನ್ನ ಮನೆ. ನನ್ನ ಮನೆ. ನೋಡಿ ಗೈಸ್, ನನ್ನನ್ನು ಮದುವೆ ಮಾಡಿ ಕೊಟ್ಟ ನಂತರ ಇವಳು ಆಕ್ರಮಿಸಿಕೊಂಡಿದ್ದಾಳೆ. ಅದಕ್ಕೆ ಎಣ್ಣೆಲ್ಲ ಯಾವಾಗ ಹಾಕುದಾ? ಅಲ್ಲ, ಇವತ್ತು ದೀಪಾವಳಿ ಅಲ್ಲ, ಟ್ರೆಡಿಷನಲ್ ಆಗಿ ಬಟ್ಟೆ ಹಾಕ್ಬೇಕು ಅಲ್ಲ, ಬಟ್ಟೆ ಹಾಕ್ಬೇಕಲ್ವಾ? ನೀನ್ ಯಾಕೆ ಜೀನ್ಸ್ ಹಾಕಿದ್ದು? ಅದೇ, ಇಂಥದ್ದು ಯಾಕೆ ಹಾಕಿದ್ದು? ಒಂದು ಚೂಡಿದಾರವ ಸಾರಿಯಾ ಹಾಕುದಪ್ಪ. ನೋಡು ಗೈಸ್, ಇವತ್ತು ಲಾಸ್ಟ್ ತನಕ ನಾನು ವ್ಲಾಗ್ ಮಾಡ್ತಾನೆ ಇರ್ತೇನೆ. ಇವಳು ಟ್ರೆಡಿಷನಲ್ ವೇರ್ ಹಾಕ್ತಾಳೆ ಇಲ್ವೋ ನೋಡು, ಆಯ್ತಾ? ನೋಡಿ ಇಲ್ಲಿ ತಂದೆ ಮಗಳನ್ನು ನೋಡಿ. ಓಯ್ ಇವರು ಆಟ ಆಡಿಸ್ಲಿಕ್ಕೆ ನನ್ನ ಮಗಳನ್ನು. ಅಕ್ಕ ಅವರೇ ಆಟ ಆಡ್ತಿದ್ದಾರೆ. ನನ್ನ ಅಮ್ಮ ಪುಟ್ಟಕ್ಕನ ಮಕ್ಕಳು ನೋಡಿದ್ರಲ್ಲಿ ಬಿಸಿ ಇದ್ದಾರೆ. ವಸಂತಕ್ಕನ ಮಕ್ಕಳು ಇಲ್ಲಿದ್ದಾರೆ. ಹೇಗೆ ಹೇಗೆ ಎಂತ ಮಾತ್ರ ಅಲ್ಲ ಗಂಡ. ತುಂಬಾ ಜನ ಕೇಳ್ತಾ ಇದ್ರು, ಯಾವಾಗ ನಿಮ್ಮ ಹಸ್ಬೆಂಡ್ ಅನ್ನ ವ್ಲಾಗ್ ಅಲ್ಲಿ ತೋರಿಸ್ತೀರಿ ಅಂತ. ತುಂಬಾ ದಿನ ಆಯ್ತಲ್ಲ. ಎಲ್ಲ ಶನಿವಾರ ಅಲ್ಲ, ನಿಮ್ಗೆ ಬಾರಿ ಡಿಮ್ಯಾಂಡ್. ನಿಮ್ಮನ್ನು ತೋರಿಸ್ಬೇಕಂತೆ ವ್ಲಾಗ್ ಅಲ್ಲಿ. ನೋಡ, ಇವರನ್ನು ಕಣ್ಣು ತುಂಬಿಕೊಳ್ಳಿ. ನೋಡಿ ನೋಡಿ, ಈಗ ಬಂದದಷ್ಟೇ ಇವರು. ನೋಡಿ ಎಂತ ಕೋ ಇನ್ಸಿಡೆಂಟ್. ನಾನ್ ಮತ್ತೆ ಇವರ ಮ್ಯಾಚಿಂಗ್ ಡ್ರೆಸ್ ಹಾಕಿದ್ದೇವೆ. ಇವಳಿಗೆ ಹೆದ್ರಿಕಾಯ್ತು. ಹಾಯ್ ಮಾಡಿ. ಈಗ ಸ್ವಲ್ಪ ಸರಿಯಾಗಿದ್ದಾರೆ, ಇಲ್ಲದ್ರೆ ಓಡ್ತಿದ್ರು. ಬೇಡ ಹಾಗಾದ್ರೆ. ಒಳ್ಳೆ ಜನರ ಹತ್ರ ಹೇಳಿದ್ರಿ ಬೊಂಡಗೆತ್ಲಿಕ್ಕೆ. ನೋಡಿ ನೋಡಿ, ಹಾ ಅದು ಕತ್ತಿಯ ಅಲ್ಲ, ನೀನು ಕೆತ್ತುದ. ಎಂತ ಅವಸ್ಥೆ ಇದು ನೋಡು, ಸಿಡಿಲೆಲ್ಲ ಬರ್ತುಂಟು. ಇಲ್ಲಿ ಹಾಕ್ಲಿಕ್ಕಿಲ್ಲ, ಮತ್ತೆ ನೀನೇ ಹಾಕ್ಬೇಕು. ಅದೆಂತದ? ಒಬ್ಬೋ, ಎಂತ ಆಗ್ತದೆ? ಜಗಳ. ಅವರಿಗೆ ಸಾಗುದಿಲ್ಲ, ನಂಗೆ ಮಾತ್ರ ಅಲ್ಲ. ನಾನು ಒಮ್ಮೆಲೆ ವಿಡಿಯೋ ತಿರುಗಿಸಿದ್ದು ಅಮ್ಮ ಅಂತೆ. ಆತ್ಲ ಪೊಡಿಗೆ ಅಲ್ಲ. ಎಂತ ಭಕ್ತಿ. ಲೈಟ್ ಆಫ್ ಮಾಡ್ತೀವಿ.
ಪಂಡದ ಲಚ್ಚು 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 ಈಗ ಮಾಡಿ ಬಾ 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 ಬಾಬಾ ಕಿನಿ ಲಚ್ಚು ಬಾ ಲಚ್ಚು ಬಾ ಲಚ್ಚು ಬಾ ಬನ್ನಿ ಗೈಸ್ ಬೆಳ್ಳುಳ್ಳಿ ಪಟಾಕಿ ಹೊಡಿಯುವ ನೋಡಿ ಆ ಗಂಡಂದು ಶುರು ಆಯ್ತು ಪಟಾಕಿ ಇದೆ ಓ ಹಂಚಿ ಪೋಲೆ ಆಚೆಗೆ ಅಲ್ಲ, ಆಚೆಗೆ ಬೆಳ್ಳುಳ್ಳಿ ಪಟಾಕಿಗೆ ಸೇರ್ತಾ. ಆಚೆಗೆ 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 ಪಾಪ ಬಲ್ಲೆ ಬಂತು ನಿಜ. ಇಲ್ಲಿ ನೋಡಿ ಎಲ್ಲರೂ ಸೇರಿ ನೋಡಿ ನೋಡಿ ಎಲ್ಲ ಸೇರಿ ಏಯ್ ದೇ ರಟ್ಟುಂಡಿ ನೋಡಿ ಅದ್ರಲ್ಲಿ ಯಾವ್ದೆಲ್ಲ ಶುರು ಮಾಡಿದ್ರು ಶುರು ಮಾಡಿದ್ರು ಶುರು ಮತ್ತೆ ಇದೇ ಬೆಸ್ಟ್ ಬೆಳ್ಳುಳ್ಳಿ ಪಟಾಕಿ ಬಿಡ್ಲಿಕ್ಕೆ ಅವರಿಗೆ ಅದು ಹೆದ್ರಿಕೆ ಆಗ್ತದೆ. ಹಸಿರು ಪಟಾಕಿ ಈಗ ಈ ಸರಿ. ಏಯ್ ಆಯ್ತಾ ಆಯ್ತು ಗೈಸ್ ಸ್ಟಾರ್ಟ್ ಆಯ್ತು ಮತ್ತೆ ಬಾಂಬ್ ಬರುವ ಹಾಕ್ದ? ಹಾ ಬೆಂಕಿ ಹಾಕ್ತಾರೆ. ಏಯ್ ಬೋರ್ಚಿ ಹಾ ಬಾಂಬ್ ಎಲ್ಲ ಬಿಸಾಡ್ಲಿಕ್ಕೆ ಹೋಗಿ ದೀಪನ ಡೇಂಜರ್ ಆಯ್ತು? ಇದಕ್ಕೆ ಬಾಂಬ್ ಕೊಡ ಓ ಕೊಡಿ ಬಾಂಬ್ ಲಕ್ ಲಕ್ ಬಿಡಡೆ ನಿನಗೆ ಒಂದು ಬಾಂಬ್ ಹಾಕ್ಬೇಕೀಗ ನಿಮ್ಮ ಮಗಳಿಗೆ ಈಗ ಬಾಂಬ್ ಅವಳಿಗೆ ಅವಳ ಗ್ರಾನಿಯ ಪುಳ್ಳಿ ಗ್ರಾನಿ ಪುಳ್ಳಿ ಅಲ್ಲಲ್ಲ ಲಚ್ಚು ಲಚ್ಚಮ್ಮ ಹಾಯ್ ಹಾಯ್ ಲಾ 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 ಏ ಬಲ ಬಲ ಎನ್ನಡ ರಾಕೆಟ್ ಬಿಡಿಯರ ಬೋರ್ಡ್ ಅಂತ ಏಯ್ ನೋಡಿ ಪಟಾಕಿ ಎಲ್ಲ ತಂದಿಟ್ಟಿದ್ದಾರೆ ಇಲ್ಲಿ ಎಷ್ಟುಂಟು ಗೊತ್ತಿಲ್ಲ ಇನ್ನೊಂದು ಉಂಟು ಅಲ್ಲಿ ಒಳಗೆ ಉಂಟು ಇನ್ನು ಸಹ ಉಂಟು ಒಳಗೆ ಉಂಟು ನಾನು ಸ್ವಲ್ಪ ತೋರಿಸ್ತೇನೆ. ಎಷ್ಟು ತುಂಬಾ ಉಂಟು ಒಳಗೆ. ಜಾಸ್ತಿ ಅಲ್ಲ ಒಂದು 1,000 ರೂಪಾಯಿದು ಪಟಾಕಿ ಉಂಟ ಅಂತ ಅಷ್ಟೇ ಇದು ಸಮೋಸ ಪಟಾಕಿ ಹಾ. ಇದೆಂತ ಸಮೋಸ ಅಂತ ಇರ್ತದೆ? ಹಾ. ಇದೊಂದು ಸಮೋಸ ಪಟಾಕಿ ಸಮೋಸ ಪಟಾಕಿ ನಂಗೆ ಗೊತ್ತಿಲ್ಲ ನಾನು ಪೇಪರ್ ಅಲ್ಲಿ ಉಂಟು ಅದ್ರಲ್ಲಿ ಇದು ಸುರ್ಸುರು ಗೊತ್ತಿಲ್ಲ ಹಾ ಜೋರ್ ಹೇಳು ಚಾಟಿ ಚಾಟಿ ಹಾ, ನಿಂಗೆ ಹಾಕ್ಲಿಕ್ಕೆ ಹಾ ಬಾಂಬ್ ಬಾಂಬ್ ಉಂಟಾ ಹಾ ಬೇರೆ ಅಂಗಡಿ ಪೂಜೆ ಅಂಗಡಿ ದುರ್ಸು ದುಡ್ಸು ಎಲ್ಲ ಚಕ್ರ ಇದು ಬೆಳ್ಳಿ ಪಟಾಕಿ ಅದಮ್मुಗೆ ಬೆಳ್ಳುಳ್ಳಿ ಪಟಾಕಿ ನಾನು ದೊಡ್ಡ ದೊಡ್ಡ ದೊಡ್ಡಿತಾನೆ ಎಂತ ಹೊಡಿತಿ ಬಾಂಬ್ ಹೊಡಿಸಿ ನೋಡು. ಬಾಂಬ್ ಅಲ್ಲ ಬೀಡಿ ಪಟಾಕಿ ಇದು. ಹೇಯ್, ಇದು ಬಿಡ್ತಾನೆ ಇದು ಬಿಡ್ತಾನೆ ಹ್ಮ್ ಇದು ಬಿಡ್ತಾನೆ ಇದು ಮುಂದೆ ಬಿಡ್ತಾನೆ ಇದು ತೊಗೊಂಡು ಬಿಡ್ತಾನೆ. ಕೊರ್ಲಿ ಹಬ್ಬ ಚಿಕ್ಕಿ ಹುಡುಗನೇ ಇಷ್ಟಕ್ಕೆ ಎಷ್ಟು 500 ಎಂತ ಅವಸ್ಥೆ ಮಾಡಿ ವಿರುಸು ಉಂಟು ಒಳಗೆ ಇನ್ನು ಉಂಟಾ ಅದು ದಪ್ಪ ಎಸ್ ಅದು 500 ರೂಪಾಯಿ ಪಟಾಕಿ ಇದೆ 500 ರೂಪಾಯಿ ಪಟಾಕಿ 600 ಎಷ್ಟು ಇದೆಂತ ಪೆನ್ಸಿಲ್ ಅಂತ ತುಂಬಾ ಸುರ್ಸುರು ಕಟ್ಟಿ ಬಾಕ್ಸ್ ಹೇಳಿ ಸುರ್ಸುರು ನೆಲ ತಪ್ಪಂದು ಹೇಳ್ತಾನೆ ಚಟ್ಪಟ ಅಂತ ಬಿತ್ತಬಹುದು ಮತ್ತೆ ಅಲ್ಲಿ ಅಲ್ಲಿ ಆಗತ್ತೆ ಪಟಾಕಿ ಯಾವ್ದೆಲ್ಲ ಉಂಟು ಅಂತ ಎಕ್ಸ್ಪ್ಲೈನ್ ಮಾಡಿದ್ಲು ಇದು ತೆಕೊಂಡಿರೋದು ಮಾಣಿಯಲ್ಲಿ ಮಾಣಿ ಕ್ವಾಲಿಟಿ ಪಟಾಕಿ ಸ್ಟಾಲ್ ಗಂಡನ ಕಾಸ್ಟ್ಯೂಮ್ ಚೇಂಜ್ ಆಗಿದೆ ಮನೆ ನೋಡ್ತೀರಾ ಎಸ್ ಇದು ನಮ್ಮ ಸ್ವೀಟ್ ಹೋಮ್ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ
ನೋಡಿ ಶುರು ಆಯ್ತು ಇವ್ರದ್ದು ಪಟಾಕಿ. ಅಪ್ಪ 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 ಯಬ್ಬೋ ಮುಕ್ಕುಲು ಕಾರ್ ದಡಿಕೆ ಮಾಡ್ತೀನಿ. ಗಿರ್ಚಿ ಮಿಠಾಯಿ. ನೋಡಿ ನನ್ನ ಗಂಡನ ಕಪಿ ಚೇಷ್ಟೆ ಸ್ಟಾರ್ಟ್ ಆಯ್ತು. ಓ ದೇವರೇ ದೇವರೇ ದೇವರೇ. ಒಬ್ಬೋ ಲೈಟ್ ತೆಪ್ಪುಲೆ ಲೈಟ್ ತೆಪ್ಪುಲೆ. ದಿ ನನ್ನ ಗಂಡ ಯಾರನ್ನ ನಂಬಿದ್ರು ನನ್ನ ಗಂಡನ ನಂಬಾರ್ದು ಇಲ್ಲಿ ಪಟಾಕಿ ವಿಷಯದಲ್ಲಿ. ಎಲ್ಲಿ ಹಾಕ್ತಾರಂತ ಆಗುದಿಲ್ಲ. ಫುಲ್ ಕಾಲಿನ ಅಡಿಗೆಲ್ಲ ಬಿಡ್ತಾರೆ. ನೋಡಿ ಪಟಾಕಿಗೆ ರೆಡಿ ಆದ್ರು. ಇವರು ಎಕ್ಸ್ಪರ್ಟ್ ಪಟಾಕಿಯಲ್ಲಿ ಬಿಡುದ್ರಲ್ಲಿ. ಎಕ್ಸ್ಪರ್ಟ್. ದೂರೇ ಒಬ್ಬೋ ನಮ್ಗೆ ಭಯ ಆಗ್ತದೆ ಮಾರೆ ಇಲ್ಲಿ ಇವರ ಅವಸ್ಥೆಯಲ್ಲಿ. ಓ ಯಾನು ಮಾತ್ರ ಒಬ್ಬೋ ಇವರೆಲ್ಲ ಬಾಂಬ್ ಇಡ್ತಿದ್ದಾರೆ ಮಾರೆ ಇಲ್ಲಿ. ಅಪ್ಪು ಪ್ಲೀಸ್ ಅಪ್ಪು 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 ಅಂಚಿ ಅಂಚಿ ಪಾಡಪ್ಪು. ಚಪ್ಪಲ್ ಅವನಿಗೆ ಭಯ ಆಗ್ತುಂಟು ಅಲ್ಲಿಂದ ಕೂಡ ನೋಡಿ. ಪೊಟ್ಟು ಪೊಟ್ಟು ಅವನು ಭಯದಲ್ಲಿ ಅಲ್ಲಿಗೆ ಬಿಸಾಡ್ತಿದ್ದಾನೆ. ಎಸ್ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಜಾಸ್ತಿ ವೀಡಿಯೋಸ್ ಇನ್ನು ತುಳು ವ್ಲಾಗಲ್ಲಿ ಬರ್ತದೆ. ಸೊ ಬಾಯ್.